ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದ್ದು ನನಗೆ ತುಂಬ ತೃಪ್ತಿಯನ್ನು ತಂದಿದೆ. ನಾನು 1984ರಿಂದಲೇ ಸಾಮಾಜಿಕವಾಗಿ ದುಡಿಯಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಉಳ್ಳಾಲದಲ್ಲಿ ಸಮುದ್ರ ಕೊರತೆ ಸಂಭವಿಸಿದಾಗ ಅದರಲ್ಲಿ ನಿರಾಶ್ರಿತರಾದವರ ಪರವಾಗಿ ನಾನು ದುಡಿಯುವಂಥ ಒಂದು ಪಣ ತೊಟ್ಟು, ಆ ನಂತರ 1987ರಲ್ಲಿ ಉಳ್ಳಾಲ ಪಂಚಾಯತಕ್ಕೆ ಮೊದಲ ಬಾರಿಯಾಗಿ ಸದಸ್ಯನಾಗಿ ಆಯ್ಕೆಯಾಗಿ, ಆ ನಂತರ ಸತತವಾಗಿ 35-36 ವರ್ಷಗಳ ಕಾಲ ಈ ಒಂದು ಸಮುದ್ರ ಕೊರತದ ಪಿಡುಗು ಏನಿದೆ, ಕೋಟೆಪ್ರ, ಕೋಡಿ, ಮಗುವೀರಪಟ್ಟಣ, ಅಲ್ಲಿಂದ ಮುಕ್ಕಚೇರಿ, ಅಲ್ಲಿಯವರೆಗಿನ ಎಲ್ಲ ನಿವಾಸಿಗಳ, ಅಲ್ಲಿನ ಸ್ಥಳೀಯ ನಾಯಕರ ಮತ್ತು ಕೌನ್ಸಿಲರ್ಸ್ಗಳ ಸಹಕಾರದೊಂದಿಗೆ ಈ ಒಂದು ಸಮುದ್ರ ಕೊರತೆಯನ್ನು ತಡೆಗಟ್ಟುವಂಥ ಒಂದು ಕಾಮಗಾರಿಕೆಯಲ್ಲೂ, ಆನಂತರ ಅಲ್ಲಿ ನಿರಾಶ್ರಿತರಾಗಿ ಮನೆ ಕಳೆದುಕೊಂಡವರ ಪರವಾಗಿ ಅವರಿಗೆ ಸರ್ಕಾರದಿಂದ ಪರಿಹಾರ ಒದಗಿಸಿಕೊಡುವಲ್ಲಿಯೂ ಅದೇ ರೀತಿಯಾಗಿ ಅವರಿಗೆ ಪುನರ್ವಸತಿ, ಅಂದರೆ ಸುಮಾರು 100ಕ್ಕೂ ಅಧಿಕ ಮನೆಯವರನ್ನು ಇಲ್ಲಿಂದ ಸ್ಥಳಾಂತರ ಮಾಡಿದ್ದೇವೆ. ಅದು ಮೊದಲ ಬಾರಿಗೆ ಬಂಟ್ವಾಳ ತಾಲೂಕಿನ ನೆರಿಂಗಾನ, ಆನಂತರ ಮಂಗಳೂರು ತಾಲೂಕಿನ ಬೆಲ್ಮ ಎಂಬಲ್ಲಿ, ಅದೇ ರೀತಿ ಉಳ್ಳಾಲದ ಧರ್ಮನಗರ ಎಂಬಲ್ಲಿ, ಈ ರೀತಿಯಾಗಿ ಬೇರೆ ಬೇರೆ ಕಡೆಯಲ್ಲಿ ನಿರಾಶ್ರಿತರಾದವರ ಪರವಾಗಿ ಅವರಿಗೆ ನಿವೇಶನವನ್ನು ನಾವು ಒದಗಿಸ್ತೇವೆ. ಇದರೊಟ್ಟಿಗೆಲ್ಲ ನಮಗೆ ಶಾಸಕರಾದಂಥ ಆ ಸಂದರ್ಭದಲ್ಲಿ ಯಾರ್ಯಾರು ಶಾಸಕರಿದ್ದಾರೆ, ಮೊದಲ ಬಾರಿಗೆ ಪಿ ರಾಮಚಂದ್ರ ರಾವ್, ಆನಂತರ BM ಮಿದ್ನಪ್ಪನವರು, ಆನಂತರ UT ಫರೀದ್ ಸಾಹೇಬರು, ಅದೇ ರೀತಿಯಾಗಿ ಜಯರಾಮ್ ಶೆಟ್ಟಿಯವರು, ಇದೀಗ ತಾನೇ ನಮ್ಮಲ್ಲಿ ಶಾಸಕರಾಗಿರುವಂಥ UT ಖಾದರ್ ಅವರು, ಎಲ್ಲರೂ ನಮಗೆ ಪಕ್ಷಭೇದವನ್ನು ಮರೆತು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಈ ರೀತಿಯಾಗಿ ಕೆಲಸ ಮಾಡುವಾಗ ನಾವು ಏನು ಧರ್ಮ, ಜಾತಿ ಭೇದವನ್ನು, ಪಕ್ಷ ಭೇದವನ್ನು ನಾವು ನೋಡಲಿಲ್ಲ. ನಮ್ಮೊಟ್ಟಿಗೆ ಹಲವಾರು ಸ್ನೇಹಿತರು, ಅದರಲ್ಲೂ ಉಳ್ಳಾಲ ಮಂಡಲ ಪಂಚಾಯತದ ಪ್ರಧಾನರಾದಂಥ ಅಬ್ದುಲ್ ರಶೀದ್ ಹಾಜಿಯವರು, ಅವರಿಗೆ ದರ್ಗಾದಲ್ಲಿ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಾಗಿ ಮಾಜಿ ಅಧ್ಯಕ್ಷರಾದಂಥ ಕುಂಜಿಮೋಹನ್ ಹುಸೇನ್ರವರು, ಅದೇ ರೀತಿ ಮೊಹಮ್ಮದ್ ಮುಕ್ಕಚೇರಿಯವರು, ರವೀಂದ್ರ ರಾಜ್ರವರು, ಬಾಬು ಬಂಗೇರ್ರವರು, ಲಕ್ಷ್ಮಣರವರು, ಅನೇಕ ಮಿತ್ರರು ಇದಕ್ಕೆಲ್ಲ ಒಂದು ಸಹಕಾರವನ್ನು ನೀಡಿ ನಾವು ಉಳ್ಳಾಲದಲ್ಲಿ ಒಂದು ನಿರಾಶ್ರಿತರ ಪರವಾಗಿ ಒಂದು ಸತತವಾಗಿ ಹೋರಾಟವನ್ನು ಮಾಡಿದ್ದೇವೆ. ನಾವು ಇದರಲ್ಲಿ ನಿಸ್ವಾರ್ಥವಾಗಿ ನಾನು ದುಡಿದಿದ್ದೇನೆ. ಆ ರೀತಿಯಾಗಿ ನಮಗೆ ಈ ಒಂದು ಪ್ರಶಸ್ತಿ ಲಭಿಸಿದ್ದು ನಮ್ಮ ಸೇವೆಗೆ ಸಂದ ಒಂದು ಪ್ರತಿಫಲ ಎಂಬ ಭಾವಿಸುತ್ತೇನೆ. ಇದರಲ್ಲಿ ಸಹಕರಿಸಿದಂಥ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರಿಗೂ, ಸೆಲೆಕ್ಷನ್ ಕಮಿಟಿಯಲ್ಲಿದ್ದಂತಹ ಎಲ್ಲ ಉಸ್ತುವಾರಿ ಮಂತ್ರಿಯವರಿಗೂ, ನಮ್ಮ ನೆಚ್ಚಿನ ಶಾಸಕರಾದಂಥ UT ಖಾದರ್ ಅವರಿಗೂ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಇಷ್ಟು ಮಾತ್ರ ಹೇಳ ಬಯಸ್ತೇನೆ. ಅದೇ ರೀತಿಯಾಗಿ ನಮ್ಮ ಈ ಸೇವೆ ಮುಂದುವರಿಯಲು ಒಂದು ಪ್ರೇರಣೆ ಆಗಿದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಸಾಮಾಜಿಕ ಅಲ್ಲದೆ ಧಾರ್ಮಿಕ ಕ್ಷೇತ್ರದಲ್ಲಿ ಉದಾಹರಣೆಗೆ 1995ರಿಂದಲೇ ನಾನು ಉಳ್ಳಾಲ ದರ್ಗಾ ಸಮಿತಿಯ ಸದಸ್ಯನಾಗಿ ನೇಮಕೊಂಡ ನಂತರ ಅಲ್ಲಿನ ಪ್ರತಿಯೊಂದು ಚಟುವಟಿಕೆಯಲ್ಲಿ, ಉರುಸ್ ಕಾರ್ಯಕ್ರಮವಾಗಲಿ, ಅಲ್ಲಿನ ಏನು ಕಚೇರಿ ಕೆಲಸವಾಗಲಿ, ಎಲ್ಲದಕ್ಕೂ ನಾವು ಹಿಂದೆ ಮುಂದೆ ನೋಡದೆ ನಮ್ಮ ಸ್ವಂತ ಕೆಲಸವನ್ನು ಸಹ ಬದಿಗೊತ್ತಿ ಆ ರೀತಿಯಾಗಿ ದುಡಿದು ನಾನು ಈಗಲೂ ಅಲ್ಲಿ ಸದಸ್ಯನಾಗಿದ್ದುಕೊಂಡು ಕಡತ ಸಮಿತಿಯಲ್ಲಿ ನಾನು ಅಲ್ಲಿ ಕಾರ್ಯಪ್ರವೃತ್ತನಾಗಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಜೊತೆ ಕಾರ್ಯದರ್ಶಿ ಇಲ್ಲದಾಗ ಕಾರ್ಯದರ್ಶಿ ಹುದ್ದೆಯೇ ನಾನು ಜವಾಬ್ದಾರಿಗೆ ವಹಿಸಿಕೊಂಡು ಅದರಲ್ಲಿ ಸಹ ನಾನು ದುಡಿಯುತ್ತಾ ಇದ್ದೇನೆ. ನಮ್ಮೊಟ್ಟಿಗೆ ಅನೇಕ ಮಿತ್ರರು ಸಹ ಕೈ ಜೋಡಿಸಿದ್ದಾರೆ, ಅವರನ್ನು ಸಹ ನಾವು ಮರೆಯಲಿಕ್ಕಿಲ್ಲ. ರಾಜಕೀಯದಲ್ಲಿ ಅಂದರೆ ಸುಮಾರು 2 ಸಲ ನಾನು ಕೌನ್ಸಿಲರ್ ಆಗಿದ್ದೆ. ಅದರ ನಂತರ 5 ವರ್ಷ ಉಳ್ಳಾಲದಲ್ಲಿ ಆಡಳಿತಾಧಿಕಾರಿ ಅವರಿದ್ದರು, ಚುನಾವಣೆ ಇರಲಿಲ್ಲ. ಆವಾಗಲೂ ನಾನು ಜನರ ಸಂಪರ್ಕ ಬೇಡದೆ ಕೆಲಸ ಮಾಡಿದ್ದೇನೆ. ಆನಂತರ ಈ ಕ್ಷೇತ್ರದಲ್ಲಿ ಈ ವಾರ್ಡಿಗೆ ಮೀಸಲಾತಿ ಬಂದಾಗ ನಮ್ಮ ಶ್ರೀಮತಿಯವರನ್ನು ನಿಲ್ಲಿಸಿ ಅವ್ರನ್ನು ಇಲ್ಲಿನ ಈ ಭಾಗದ ಜನರು, ಈ ವಾರ್ಡಿನ ಜನರು ನನ್ನನ್ನು ಯಾವತ್ತೂ ಕೈ ಬಿಡಲಿಲ್ಲ. ನನಗೆ 3 ಸಲ ಇಲ್ಲಿಂದ ಗೆಲ್ಲಿಸಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ನಮ್ಮ ಶ್ರೀಮತಿಯವರು
ಉಳ್ಳಾಲ ನಗರಸಭೆಯಲ್ಲಿ ಉಪಾಧ್ಯಕ್ಷರಾಗಿದ್ದುಕೊಂಡು ಕಾರ್ಯಪ್ರವೃತ್ತರಾಗಿದ್ದಾರೆ. ಅದೇ ರೀತಿಯಾಗಿ ತಡೆಗೋಡೆ ವಿಷಯದಲ್ಲೂ ಬೆಂಗಳೂರಿಗೆ ಹೋಗುವ ನಿಯೋಗದಲ್ಲಿ ಎಲ್ಲ ಸಂದರ್ಭದಲ್ಲೂ ನಾನಿದ್ದೇನೆ. ಅದೇ ರೀತಿಯಾಗಿ ನಮ್ಮೊಟ್ಟಿಗೆ ಎಲ್ಲ ಆ ಸಮಯದಲ್ಲಿ ಯಾರವರು ಅಧ್ಯಕ್ಷರಾಗಿದ್ದಾರೆ, ಯು ಎ ಇಸ್ಮಾಯಿಲ್, ಯು ಎಚ್ ಫಾರೂಕ್ರವರು, ದಿನಕರ್ ಲಾಲ್ರವರು, ರುಪೀನಾ ವೇಗಸ್ರವರು, ಎಲ್ಲರೂ ನಮಗೆ ನಮ್ಮ ಜೊತೆಯಾಗಿ ಕೆಲಸ ಮಾಡಿದರೆ ಎಲ್ಲ ಸದಸ್ಯರಿಗೂ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಅಧಿಕಾರಿ ವರ್ಗದವರು ತುಂಬ ಮಂದಿ ಅವರು ಸಹ ನಮಗೆ ಯಾವತ್ತೂ ನಮ್ಮನ್ನು ಬಿಟ್ಟುಬಿಡಲಿಲ್ಲ. ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಅನೂಪ್ ಕೆ ಪೂಜಾರಿಯವರು ಜಿಲ್ಲಾಧಿಕಾರಿ ಆಗಿದ್ದಾಗ, ಸೋಮಶೇಖರ್ ಅವರು ಎ ಸಿ ಆಗಿದ್ದಾಗ, ಇಕ್ಬಾಲ್ ಹುಸೇನ್ರವರು ತಹಸೀಲ್ದಾರ್ ಆಗಿದ್ದಾಗ ಎಲ್ಲರೂ, ಅದೊಂದು ಹೆಸರು ಹೇಳುವುದಿದ್ದರೆ ನನ್ನ ಪುಸ್ತಕವನ್ನು ನಾನು ಬರೆದಿದ್ದೇನೆ, ಉಳ್ಳಾಲ ಸಮುದ್ರ ಕೊರತೆ ಅಂತ. ಅದರಲ್ಲಿ ಎಲ್ಲರನ್ನು ನಾನು ಅಲ್ಲಿ ಮೆನ್ಷನ್ ಮಾಡಿದ್ದೇನೆ, ಎಲ್ಲರ ಹೆಸರನ್ನು ಸಹ. ಇಲ್ಲಿಗೆ ಯಾರೆಲ್ಲ ಈ ಕರಾವಳಿ ಕಡಲ್ಗಡತ ಪ್ರದೇಶಕ್ಕೆ ಭೇಟಿ ನೀಡಿದ್ದಾರೆ ಅವರ ಎಲ್ಲ ಹೆಸರನ್ನು ಸಹ ನಾನು ಅದರಲ್ಲಿ ಮೆನ್ಷನ್ ಮಾಡಿದ್ದೇನೆ. ವೀರಪ್ಪ ಮೊಯ್ಲಿಯವರು, ಯಶವಂತ ಕೃಷ್ಣರವರು, ಅದೇ ರೀತಿಯಾಗಿ ಜನಾರ್ದನ್ ಪೂಜಾರಿಯವರು, ನಳಿನ್ ಕುಮಾರ್ ಕಟೀಲ್ರವರು, ಯಾರೆಲ್ಲ ಇಲ್ಲಿಗೆ ಯಡಿಯೂರಪ್ಪರವರು, ಕುಮಾರಸ್ವಾಮಿಯವರು ಯಾರೆಲ್ಲ ಇಲ್ಲಿಗೆ ಭೇಟಿ ನೀಡಿದ್ದಾರೆ, ಯಾರೆಲ್ಲ ಜನರ ಸಮಸ್ಯೆಯನ್ನು ಆಲಿಸಿದ್ದಾರೆ, ಎಲ್ಲರನ್ನೂ ಅದರಲ್ಲಿ ನಾನು ಬರೆದಿಟ್ಟಿದ್ದೇನೆ.